ರಾಷ್ಟ್ರೀಯ ಉದ್ಯಾನವನದ ಕಾಡಲ್ಲಿ ಪೊಲೀಸರು ಮಾಡಿದ ಒಂದೇ ಒಂದು ಎನ್ಕೌಂಟರ್ ಕೆಂಪು ಉಗ್ರರಲ್ಲಿ ನಡುಕ ಹುಟ್ಟಿಸಿದೆ. 2 ದಶಕಗಳ ಕಾಲ ಹಾರಾಡ್ದೋರು ಒಂದೇ ಒಂದು ಎನ್ಕೌಂಟರ್ಗೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಕೇರಳದಿಂದ ಬಂದು ಕಾಫಿನಾಡ ಕಾಡಲ್ಲಿ ಪಸರಿಸಿದ್ದ ನಕ್ಸಲರು ವಿಕ್ರಮ್ ಗೌಡ ಹತನಾದ ಬಳಿಕ ಎಎನ್ಎಫ್ ಕೂಮಿಂಗ್ ಮಾಡಿದ್ರೂ ಸಿಕ್ಕಿರ್ಲಿಲ್ಲ. ಆದ್ರೀಗ ಮೋಸ್ಟ್ ವಾಂಟೆಡ್ ನಕ್ಸಲ್ ಮುಂಡಗಾರು ಲತಾ ಸೇರಿ 6 ಜನ ಸಮಾಜದ ಮುಖ್ಯ ವಾಹಿನಿ ಹೆಸರಲ್ಲಿ ಶರಣಾಗತಿಯಾಗೋಕೆ ಮುಂದಾಗಿದ್ದಾರೆ.